ಒಂದು ಗರುಡ ಇಡೀ ಪುತ್ತೂರಿನಾದ್ಯಂತ ತಿರುಗಾಡ್ತಾ ಇದ್ದಾನೆ. ಆ ಗರುಡನ ವೈಭವ ಏನು ಅಂತ ನೋಡ್ತಾ ಇದ್ದೀರಿ. ಇಲ್ಲಿ ಗರುಡ ಇದ್ದಾರೆ. ಈ ಗರುಡ ಇಡೀ ಪುತ್ತೂರಿನಾದ್ಯಂತ ತಿರುಗಾಡ್ತಾ ಇರೋದು ಮಾತ್ರ ಅಲ್ಲ, ಈ ಗರುಡನಿಗೆ ಒಂದು ಮಾನವೀಯತೆ ಇದೆ ಅಂತ ಈಗ ಕಂಡು ಬರ್ತಾ ಇದೆ. ಪ್ರಮುಖವಾಗಿ ಸಹಾಯಹಸ್ತ ಲೋಕಸೇವಾ ಟ್ರಸ್ಟ್ ಅನ್ನುವಂತಹ ಒಂದು ತಂಡವನ್ನು ಕಟ್ಟಿಕೊಂಡು ಈ ತಂಡದ ಮೂಲಕ ಕಿಡ್ನಿ ವೈಫಲ್ಯದಿಂದ ಬಳಲ್ತಿರುವಂತಹ ಒಂದೇ ಮನೆಯ 2 ಮಕ್ಕಳ ಚಿಕಿತ್ಸೆಗಾಗಿ ಸಹಾಯಧನವನ್ನು ಸಂಗ್ರಹಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ಸಹಾಯಹಸ್ತ ಲೋಕಸೇವಾ ಟ್ರಸ್ಟ್ ವತಿಯಿಂದ ನಡೆಸಲ್ಪಡುವಂತಹ ವಿಶೇಷ ಕಾರ್ಯಕ್ರಮ. ಇವರು ಇಂತಹ ಒಂದು ಒಕೇಶನ್ಗಳಲ್ಲಿ ಅಥವಾ ಇಂತಹ ಜಾತ್ರಾ ಮಹೋತ್ಸವ, ಗಣಪತಿ ಉತ್ಸವ, ಮೊಸರುಡಿಕೆ ಇಂಥ ಟೈಮ್ನಲ್ಲೆಲ್ಲ ಇಂಥ ಕೆಲಸವನ್ನು ಮಾಡ್ತಾರೆ ಅನ್ನುವಂಥದ್ದು. ಲೋಕಸೇವಾ ಈ ಟ್ರಸ್ಟ್ನ ಬಗ್ಗೆ, ಈ ಕಲಾವಿದನ ಬಗ್ಗೆ ಕೇಳಬೇಕು. ಸರ್ ನಮಸ್ತೆ. 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 ಈಗ ನಿಮ್ಮ ಹತ್ರ ಕೇಳಬೇಕು ಸರ್, ಇಂಥದ್ದೊಂದು ಸಹಾಯ ಮಾಡೋದಕ್ಕೆ ನೀವು ಇಷ್ಟೊಂದು ಉಸಿರುಗಟ್ಟಿಕೊಂಡು ಅಥವಾ ಇದನ್ನೆಲ್ಲ ತೊಟ್ಟುಕೊಂಡು ಈ ಒಂದು ಬೆವರುವಂತಹ ಸಮಯದಲ್ಲಿ ಎಷ್ಟು ಕಷ್ಟವನ್ನು ಪಡ್ತಾ ಇದ್ದೀರಿ? ಕಷ್ಟ ಅಂತೇನಲ್ಲ, ನನ್ನ ಕಷ್ಟದಿಂದ ಇನ್ನೊಬ್ರು ಕಷ್ಟ ಹೋಗುತ್ತೆ ಅಂದರೆ ಅದು ಕಷ್ಟ ಆಗಲ್ಲ. ಓಕೆ, ಸೊ ನಾನು ಡಿಸೈಡ್ ಮಾಡಿರೋದು ಅದೇ. ಅಂದರೆ ನಮಗೆ ಎಷ್ಟು ಕಷ್ಟ ಇದ್ರು, ನಮ್ಮ ಕೈಯಿಂದ ಹೆಲ್ಪ್ ಮಾಡಲಿಕ್ಕೆ ಆಗದಿದ್ರು, ನಮಗೆ ಹೆಸರು ಬೇಡ, ಫೇಸ್ ನಮ್ಮದು ರೆಕಗ್ನೈಸ್ ಮಾಡಬೇಡ ಯಾರು ಸಹ, ಬಟ್ ನನ್ನಿಂದ ಏನಾಗುತ್ತೆ ಅದನ್ನು ಹೆಲ್ಪ್ ಮಾಡಬೇಕಷ್ಟೆ. ಒಂದು ಮಾತು ಹೇಳಿದ್ರು ನೀವು ಕೇಳಬಹುದು, ನನಗೆ ಹೆಸರು ಬೇಡ, ನಾನು ಯಾರು, ನನ್ನ ಮುಖ ಹೇಗಿದೆ ಅನ್ನುವಂಥದ್ದು ನನಗೆ ಅಗತ್ಯ ಇಲ್ಲ, ಸಹಾಯ ಹಸ್ತ ಆಗಬೇಕು ಅನ್ನೋಂಥದ್ದು. ಈ ಹಿಂದೆ ಎಂಥದ್ದೆಂಥದ್ದು ವೇಷವನ್ನು ತೊಟ್ಟಿದ್ದೀರಿ? ಹಿಂದೆ ಈ ಥರ ವಿಚಿತ್ರ ವೇಷ ಫಸ್ಟ್ ಟೈಮ್ ಗೊತ್ತದು. ಇದಕ್ಕಿಂತ ಮುಂಚೆ 1-2 ಸಲ ಯಕ್ಷಗಾನ ವೇಷ ಎಲ್ಲ ಹಾಕಿದ್ದೀನಿ ಅಷ್ಟೇ. ಈಗ ಧನ ಸಂಗ್ರಹ ಮಾಡ್ತಾ ಇದ್ದೀರಿ, ಜನರ ರೆಸ್ಪಾನ್ಸ್ ಹೇಗಿದೆ? ರೆಸ್ಪಾನ್ಸ್ ತುಂಬ ಒಳ್ಳೆಯದಿದೆ. ಆದರೆ ಕೆಲವರ ರೆಸ್ಪಾನ್ಸ್ ಅಂದರೆ ಎಲ್ಲರೂ ಅಂದ್ಕೊಳ್ಳೋದು ಕಾಮನ್ ಆಗಿ ಟ್ರಸ್ಟ್ ವತಿಯಿಂದ ಹೋಗ್ತಿರುವಾಗ ಆ ಹಣನ ನಾವೇ ತಿಂತೀವಿ ಅಂತೇಳಿ, ಇದು ಎಲ್ಲರ ಕಾಮನ್ ಥಿಂಕಿಂಗ್. ಬಟ್ ಬಿ ಫ್ರ್ಯಾಂಕ್ಲಿ, ಬೇಕಿದ್ರೆ ಫೇಸ್ಬುಕ್ ಲೈವ್ ಹಾಕಿ ನಾವು ಅಥವಾ ಯೂಟ್ಯೂಬ್ ಲೈವ್ ಹಾಕಿ ಅದನ್ನು ಲೆಕ್ಕಾಚಾರ ಮಾಡಿ ಹಾಕ್ತೀವಿ. ನಮ್ಮಿಂದ ಏನು ಆ ಥರ ಫ್ರಾಡ್ ಆಗಲ್ಲ. ಬಟ್ ಜನರ ಥಿಂಕಿಂಗ್ ಆ ರೀತಿ ಇರೋದ್ರಿಂದ ಸ್ವಲ್ಪ ಧನ ಸಂಗ್ರಹ ಕಷ್ಟ ಆಗ್ತದೆ ಅಷ್ಟೇ. ಓಕೆ, ಕಲಾವಿದರ ಹತ್ರ ಮಾತಾಡ್ತೀನಿ. ಅದಕ್ಕಿಂತ ಮೊದಲು ಆ ತಂಡದವರಿದ್ದಾರೆ. ಸರ್, ಎಷ್ಟು ಹೊತ್ತಿಗೆ ಈ ಒಂದು ವೇಷವನ್ನು ಹಾಕಿದ್ರಿ? ಈಗ ಎಷ್ಟು ಕಡೆ ಹೋಗಿದ್ದೀರಿ? ಸಾಧಾರಣ 3 ಗಂಟೆಗೆ ನಾವು ಹೊರಟಿದ್ದೇವೆ. ಈಗ ಪುತ್ತೂರು ಅರ್ಧ ಭಾಗ ಹೋಗಿದ್ದೇವೆ ನಾವು. ಹೇಗಿದೆ ರೆಸ್ಪಾನ್ಸ್? ಈಗ ಕಲಾವಿದರೇ ಹೇಳಿದರು ಈ ಥರ ಇದೆ ಅಂತೇಳಿ. ನಮ್ಮ ಟ್ರಸ್ಟ್ ಒಂದು ಕಾರ್ಯಕ್ರಮ ಮಾಡುವುದಿದ್ದರೂ ಫೇಸ್ಬುಕ್ ಲೈವ್, ಯೂಟ್ಯೂಬ್ ಲೈವ್ ಮುಖಾಂತರವೇ ಮಾಡುತ್ತಿದ್ದೆ. ಈ ಧನ ಸಂಗ್ರಹವನ್ನು ಅವರ ಮುಖಾಂತರ ನಾವು ಎಣಿಕೆ ಮಾಡಿ ಬಂದಂಥ ಧನ ಸಂಗ್ರಹವನ್ನು ಅವರು ಹೇಳಿದಾಗಿ ನಾವು ಮಾಡುತ್ತೇವೆ. ಅವರ ಜೊತೆ ಹೋಗ್ತಾ ಇದ್ರಿ, ಕಲಾವಿದರು ಈ ವೇಷ ತೊಡೋದಕ್ಕೆ ಎಷ್ಟು ಹೊತ್ತಾಯಿತು? ಯಾವ ರೀತಿಯಾಗಿ ಅವ್ರಿಗೆ ಕಷ್ಟ ಆಗ್ತಿಲ್ವಾ ಅಂತ? ತುಂಬ ಕಷ್ಟ ಆಗುತ್ತೆ ಅವರಿಗೆ. ಆ ಒಂದು ಕಾನ್ಸರ್ಟನ್ನು ತೊಡಬೇಕಾದ್ರೆ ತುಂಬ ಕಷ್ಟ. ನಾವು 3-4 ಜನ ಸೇರಿ ಅದನ್ನು ಅವರಿಗೆ ತೊಡಿಸಿದ್ದೇವೆ. ಅದನ್ನು 3 ಗಂಟೆ ನಾವು ಹೊರಟಿದ್ದೇವೆ ನಾವು. ಈಗ ನಾವು ದರ್ಬೆ ಕಡೆಯಿಂದ ಮುಂದೆ ಹೋಗಲಿಲ್ಲ, ನಾವು ಈ ಕಡೆ ಬಂದಿದ್ದೇವೆ. ಈಗ ನಾವು ಈ ಒಂದು ಟ್ರಸ್ಟಿನ ಮುಖಾಂತರ ನಾವು ಅಧ್ಯಕ್ಷರು, ಕಾರ್ಯದರ್ಶಿ, ಕೋಶಾಧಿಕಾರಿಯವರಾಗಿ ನಾವು ಒಂದು ಟೀಮ್ ಆಗಿ ವರ್ಕ್ ಮಾಡ್ತಾ ಇದ್ದೇವೆ. ಈ ಟೀಮ್ನಲ್ಲಿ ನಮ್ಮದು ಏನು ಅಂತ ಹೇಳಿದರೆ, ನಮಗೆ ಏನು ಆಗ್ತಿದೆ ಅಂತೇಳಿ ಅಲ್ಲ, ನಮ್ಮಿಂದ ಎಷ್ಟು ಜನಕ್ಕೆ ಸಹಾಯ ಆಗ್ತಿದೆ ಅಂತ ಹೇಳುವಂಥ ಒಂದು ಉದ್ದೇಶ ಇಟ್ಟುಕೊಂಡು ನಾವು ಈ ಮುಖಾಂತರ ಅವರಿಗೆ ಆಗೋ ನಮ್ಮಿಂದ ಕಿಂಚಿತ್ ಸಹಾಯವನ್ನು ನಾವು ಈ ಮುಖಾಂತರ ಮಾಡ್ತಾ ಇದ್ದೇವೆ ಅಷ್ಟೇ. ಇನ್ನೊಂದು ಕಲಾವಿದರ ಮಾತು ನನಗೆ ಹೇಳಲೇಬೇಕಾಗ್ತದೆ. ಯಾಕೆಂದರೆ ನಮ್ಮ ಟ್ರಸ್ಟ್ ವತಿಯಿಂದ ನಾವು ಪ್ರತಿ ವಾರದಲ್ಲಿ ಒಂದು ದಿವಸ ಒಂದು ಸದಸ್ಯರು ಸೇರಿ ದಾನಿಗಳ ಹತ್ರ ಹೋಗ್ತಾ ಇರ್ತೇವೆ. ಆ ದಿವಸ ಇವರ ಹತ್ರ ಹೋದೆವು. ಇವರು ಪಾಪ ಮಧ್ಯಾಹ್ನ ಬಂದು ಊಟ ಮಾಡಿ ಕೂತಿದ್ದರು. ಆವಾಗ ಈ ನಮ್ಮ ಇದನ್ನು ನೋಡಿ ಅವರು ಹೇಳಿದರು, ನನ್ನಿಂದ ಒಂದು ದೊಡ್ಡ ಮಟ್ಟದ ಸಹಾಯ ಮಾಡಲಿಕ್ಕೆ ನಾನು ಇಚ್ಛಿಸ್ತೇನೆ, ಈ ರೀತಿ ಅಲ್ಲ, ನಿಮ್ಮನ್ನು ಬಂದು ಭೇಟಿ ಆಗ್ತೇನೆ ಅಂತೇಳಿ. ಮೊನ್ನೆ ಬಂದರು, ಭೇಟಿಯಾದರು. ಈ ರೀತಿ ಅವರ ಸೇವೆಯಾಗಿ, ಅವರ ಹೆಸರು ಹೇಳಲೇಬಾರ್ದು, ನನ್ನ ಹೆಸರು ಎಲ್ಲೂ ಲೀಕ್ ಔಟ್ ಆಗಬಾರ್ದು ಅಂತೇಳಿ ಬಂದಿದ್ದಾರೆ. ಅವರಿಗೆ ಧನ್ಯವಾದಗಳು. ನಮ್ಮ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಅವರ ಜೊತೆಗೆ ಫೋಟೋ ತೆಗೆಸಿಕೊಳ್ಳುವಂಥವರು ತುಂಬ ಜನ ಇದ್ದಾರೆ. ಫೋಟೋವನ್ನು ಫೋಟೋ ತೆಗಿತಾ ಇದ್ದಾರೆ. ಜೊತೆಗೆ ಒಂದಷ್ಟು ಸಹಾಯ ಹಸ್ತವನ್ನು ಕೂಡ ಈ ಒಂದು ಮಕ್ಕಳಿಗೆ ಚಾಚ್ತಾ ಇದ್ದಾರೆ. ಇದನ್ನು ನೀವು ನೋಡ್ತಾ ಇದ್ದೀರಿ. ಇಲ್ಲಿ ಫೋಟೋ ತೆಗೆಯುವವರು ಕೂಡ, ತೆಗೆಸ್ತಾ ಇರುವವರು ಕೂಡ ಇದ್ದಾರೆ. ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಪ್ರೇಕ್ಷಕರು ಅಲ್ಲಲ್ಲಿ ನಿಂತ್ಕೊಂಡು ನೋಡ್ತಾ ಇರುವಂಥದ್ದನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಎಲ್ಲ ಕಡೆಯಿಂದಲೂ, ರಸ್ತೆಯ ಆ ಬದಿಯಲ್ಲೂ ಕೂಡ ಈ ಗರುಡನನ್ನು ನೋಡೋದಕ್ಕೆ ಬರುವವರು ತುಂಬ ಜನ ಇದ್ದಾರೆ ಅಂತ ಹೇಳ್ಬೋದು. ಈಗ ಮಕ್ಕಳಾದಿಯಾಗಿ ಯುವಕರು, ಯುವತಿಯರು ಎಲ್ಲರೂ ಬಂದು ಇಲ್ಲಿ ಫೋಟೋ ತೆಗೆಸಿಕೊಳ್ಳುವಂಥದ್ದು. ಜೊತೆಗೆ ಈ ಮಕ್ಕಳ ಫೋಟೋವನ್ನು ಈಗ ಈ ಮಗು ಹತ್ರ ಮಾತಾಡಿಸ್ಬೇಕು. ಎಂಚಿನ ಬುಧಾರೆ ದಾದತ್ ಏರುಂದು ದಾದ ಮಂಡಲಿ ಗರುಡ ಅಂತ ಅಂದ ಆತ ಅಲ್ಲಿ ಫೋಟೋ ದಾಯದೆ ಪುಡಿಗೆ ಇಷ್ಟ ಮುಂದೆ
ಗರುಡ ಇಷ್ಟ ಅಂಡಕ್ಕೆ ನಿಖಿಲ್ ಈ ಸೇವೆದ ಬಗ್ಗೆ ಯಾಕಂದ್ರೆ ಒಂಜಿ ಇಂಚ ವೇಷ ಪಾಡ್ದು ಇಂಚ ಪೂರ ಮಲ್ತೊಂದುಲ್ಲ ಇರ್ತಾ ಐತ ಬಗ್ಗೆ ದಾದ ಅನ್ಪ ಎಡ್ಡೆ ಕಾರ್ಯ ಉಡುಪಿಡು ನಮ್ಮ ರವಿ ನೆತ್ತಿಲಾಗನೆ ಮುಪ್ಪಂಜಿ ರವಿ ಕಟ್ಪಾಡಿ ಐತಾನೆ ಮುಪ್ಪಂಜಿ ಮುಕ್ಳು ಮಲ್ತೊಂಡಿರತ್ತ ಎಡ್ಡೆ ಸೇವೆ ಮಲ್ತೊಂಡ್ಲೇದು ಸರ್, ಈಗ ತುಂಬ ಜನ ನಿಮ್ಮನ್ನು ರವಿ ಕಟ್ಪಾಡಿ ಅವರು ಇಂಥದ್ದೇ ಒಂದು ಕೆಲಸವನ್ನು ಮಾಡ್ತಾ ಇದ್ದರೂ ಕೂಡ ಈಗಲೂ ಮಾಡ್ತಾ ಇದ್ದಾರೆ. ನೀವು ಪುತ್ತೂರಿನಲ್ಲಿ ಇಂತಹದ್ದೊಂದು ಸೇವೆಗೆ ಇಳಿದಿದ್ದೀರಿ, ನಿಮಗೆಲ್ಲರೂ ಕೂಡ ಅಭಿನಂದನೆಗಳನ್ನು ಕೊಡ್ತಾ ಇದ್ದಾರೆ, ಏನನ್ಸುತ್ತೆ? ತುಂಬ ಥ್ಯಾಂಕ್ ಯು. ಇದೇ ರೀತಿ ಸಪೋರ್ಟ್ ಇದ್ದರೆ ಎಲ್ಲರೂ ಈ ಬಡತನ ಅನ್ನೋದು ಎಲ್ಲರೂ ನೀಗಿಸ್ಬೋದು, ಆ ಥರ ಅಷ್ಟೇ. ನಿಮ್ಮ ತಲೆಯಲ್ಲಿ ಇನ್ನು ಯಾವಾಗೆಲ್ಲ ಇಂತಹ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಥವಾ ಯಾವ ಟೈಮ್ನಲ್ಲಿ ಹೀಗೆ ಒಂದು ಮಾಡಿ ನೆರವಾಗಬೇಕು ಅಂತಿದ್ದೀರಿ? ಇವಾಗ ಸದ್ಯಕ್ಕೆ ದೀಪಾವಳಿ ಅಂತ ಉಂಟು, ಹಾಗೆ ಸದ್ಯಕ್ಕೆ ಇರೋ ಪ್ಲಾನಿಂಗ್ ಅದೊಂದೇ. ಯಾವುದು? ದೀಪಾವಳಿಗೆ ಎಷ್ಟು ದಿನ ಅಂತ? ದೀಪಾವಳಿಗೆ ಒಂದೇ 2 ದಿನ ಅಂತ ಪ್ಲಾನಿಂಗ್ ಆಗ್ತಾ ಇತ್ತು. 2 ದಿನ ಅಂತ ಪ್ಲಾನಿಂಗ್ ಇದೆ. ನೋಡಿ, ಇಲ್ಲಿ ಸಹಾಯ ಹಸ್ತವನ್ನು ಚಾಚಲಿಕ್ಕೆ ಬಂದವರ ಸಂಖ್ಯೆಯೂ ಕೂಡ ದೊಡ್ಡದಿದೆ. ಅದರ ಜೊತೆಗೆ ಇವರ ಕೆಲಸಕ್ಕೆ ಕಲಾವಿದರು ಒಂದು ಮಾತು ಹೇಳಿದರು, ಹೆಸರು ಬೇಡ, ಜೊತೆಗೆ ಯಾವುದೇ ರೀತಿಯಲ್ಲೂ ಕೂಡ ನಮಗೆ ನಾನು ಯಾರು ಅಂತ ಗುರುತಿಸೋದು ಅಗತ್ಯ ಇಲ್ಲ, ನನ್ನ ಮುಖ ಕಾಣೋದು ಅಗತ್ಯ ಇಲ್ಲ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಆದ್ದರಿಂದ ಈ ಕಲಾವಿದನ ಜೊತೆ ಕೆಲಸ ಮಾಡೋರಿಗೆ ಉತ್ತಮವಾದಂತಹ ಒಂದು ಅಭಿನಂದನೆಗೆ ಅವರು ಅರ್ಹರು. ಅದರ ಜೊತೆಗೆ ಇದು ಈ ಸಹಾಯಹಸ್ತ ಲೋಕಸೇವಾ ಟ್ರಸ್ಟಿಂದ ಆಯೋಜನೆ ಆಗುವಂತಹ ಈ ಕಾರ್ಯಕ್ರಮ ಈ ಮಕ್ಕಳಿಗೆ ಸಂದಲಿ, ಆ ಮಕ್ಕಳು ಆ ಒಂದು ವೈಫಲ್ಯದಿಂದ ಏನು ಬಳಲ್ತಾ ಇದ್ದಾರೆ ಅದರಿಂದ ಅವರು ಹೊರಬರಲಿ ಅನ್ನುವಂಥ ಆಶಯ ನಮ್ಮದು ಕೂಡ. ಇವರ ಈ ಕೈಂಕರ್ಯಕ್ಕೆ ನಾವು ಕೂಡ ಶುಭಾಶಯವನ್ನು ಕೋರ್ತಾ ಇದ್ದೇವೆ. ಫೇಸ್ಬುಕ್ನಲ್ಲಿ ಹಸ್ತ ಟ್ರಸ್ಟ್ ಪುತ್ತೂರು ಅನ್ನುವಂಥದ್ದಿದೆ, ಅದರ ಜೊತೆಗೆ ಸಹಾಯಹಸ್ತ ಲೋಕಸೇವಾ ಟ್ರಸ್ಟ್ ಅಂತ ನೀವು ಹುಡುಕಿದ್ರು ಕೂಡ ನಿಮಗೆ ಅಲ್ಲಿ ಸಿಗುತ್ತೆ, ನೀವು ಸಹಾಯವನ್ನು ಚಾಚಬಹುದು ಅನ್ನುವಂಥದ್ದನ್ನು ಅವರು ಹೇಳ್ತಾ ಇದ್ದಾರೆ. ಈ ಕಲಾವಿದನಿಗೆ ಜೊತೆಗೆ ಇಲ್ಲಿ ಸೇರಿರ್ತಕ್ಕಂಥ ಇವರು ಬಹಳ ಉತ್ತಮವಾದಂಥ ಒಂದು ಕೈಂಕರ್ಯವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ, ಬಹಳ ನಿಸ್ವಾರ್ಥ ಸೇವೆಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಬಹಳಷ್ಟು ಜನ ಆರೋಪಗಳನ್ನು ಕೂಡ ಮಾಡ್ತಾರೆ ಅನ್ನುವಂಥದ್ದನ್ನು ಕಲಾವಿದರು ಹೇಳಿದರು. ಅದರ ಜೊತೆಗೆ ಕಲಾವಿದರು ಒಂದು ಮಾತನ್ನು ಹೇಳಿದರು, ನಾವು ಎಲ್ಲವನ್ನು ಕೂಡ ಲೈವ್ ಮೂಲಕ ಬಂದು ಯಾರ್ಯಾರಿಗೆ ಹೇಗೆ ಅದನ್ನು ಫಲಾನುಭವಿಗಳಿಗೆ ತಲುಪಿಸ್ತೀವಿ ಅನ್ನುವಂಥದ್ದನ್ನು ಕೂಡ ಸ್ಪಷ್ಟವಾಗಿ ತಿಳಿಸ್ತೀವಿ ಅನ್ನುವಂಥದ್ದು. ಇವರ ಮಾಡುವಂತಹ ಈ ಕೆಲಸಕ್ಕೆ ಶುಭವಾಗಲಿ, ಫಲಾನುಭವಿಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ನೆರವಾಗಲಿ ಎನ್ನುವಂಥದ್ದು ನಮ್ಮ ಆಶಯ ಕೂಡ. Mangala Defense Academy, Armed Force Pre-Recruitment Coaching Center. First Army Coaching Center in Mangalore. We provide physical training, medical test facilities, written test facilities and hostel facilities. New admission open. We help you live your defense dream. Contact Mangala Defense Academy opposite Fisheries College, Pampwell, Mangalore. Email mangaladefenseacademy1@gmail.com. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.